ಎಗ್ಗಲ್ಲಿ ನಾವು ಇವತ್ತು ಸ್ಪೆಷಲ್ ಎಗ್ ಕರಿ ಮಾಡೋಣ ಬನ್ನಿ. ಒಂದು ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೀನಿ, ಒಂದು 4, 5, 6 ಇದೆ ಇದರಲ್ಲಿ. ಚೆನ್ನಾಗಿ ಹುರ್ಕೊಬೇಕು. ಇದರಲ್ಲಿ ನಾನು ಸ್ವಲ್ಪ 4ರಿಂದ 5 ಲವಂಗ ತೊಗೊಂಡಿದ್ದೀನಿ, ಒಂದು ಚಿಕ್ಕ ತುಂಡು ಚಕ್ಕೆ, ಒಂದು ಏಲಕ್ಕಿ, ಒಂದು 6 ಕರಿಮೆಣಸು, ಶುಂಠಿ ಮತ್ತು ಈರುಳ್ಳಿ, ಅರಿಶಿನ ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಶುಂಠಿ ಎಲ್ಲವನ್ನು ಹಾಕ್ತಾಯಿದ್ದೀನಿ ನಾನು. ಅರಿಶಿನ ಪುಡಿ ಮತ್ತೆ ಹಾಕೋಣ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ನಾನು ಕೊತ್ತಂಬರಿ ಬೀಜ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, 1 ಮುಷ್ಟಿಯಷ್ಟು ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ಕಾಯಿ ತುರಿ ಹಾಕ್ತಾಯಿದ್ದೀನಿ, 1 ಮುಷ್ಟಿಯಷ್ಟು ಕಾಯಿ ತುರಿ. ಸಾಕು. ಇದನ್ನು ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಹುರಿದ ಮೇಲೆ ಇದಕ್ಕೆ ನಾನು ಅರಿಶಿನ ಪುಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಚೆನ್ನಾಗಿ ಹುರಿದ ಮೇಲೆ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ. ಇದು ಹುರಿದ ಮೇಲೆ ನಾವು ಗ್ರೈಂಡ್ ಮಾಡಿ ನಾನು ತೊಗೊಂಡು ಬರ್ತೀನಿ. ಇದನ್ನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಪಿಂಚಷ್ಟು ನಾನು ಉಪ್ಪು ಹಾಕಿಬಿಟ್ಟು ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಕಲ್ಲುಪ್ಪು ಯೂಸ್ ಮಾಡೋದು. ಮತ್ತು ಇನ್ನೊಂದು 6 ಮೊಟ್ಟೆ ತೊಗೊಂಡಿದ್ದೀನಿ. ಇದನ್ನು 6 ಮೊಟ್ಟೆನ ಈ ಥರ ಹೊಡೆದ್ಬಿಟ್ಟು ಎಲ್ಲ ಮೊಟ್ಟೆನ ಹೊಡೆದು ಇದಕ್ಕೆ ಹಾಕೋಣ. ಸ್ವಲ್ಪ ಅರಿಶಿನ ಪುಡಿ ಇದಕ್ಕೇ ಹಾಕ್ತಾಯಿದ್ದೀನಿ ನಾನು. 1 ಪಿಂಚಷ್ಟು ಸಾಕು. ಮತ್ತು ನಾನು ಮಸಾಲೆಗೆ ಹಾಕಿದ್ದೀನಿ ನಾನು ಆಲ್ರೆಡಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಬೀಟ್ ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು ಬೀಟ್ ಮಾಡಬೇಕು. ನೊರೆ ಬಂದ್ರೂ ಪರವಾಗಿಲ್ಲ, ಚೆನ್ನಾಗಿಟ್ಟು ನೋಡಿ. ನಾನು ಆಲ್ರೆಡಿ ಹಾಕಿದ್ದೀನಿ. ಈ ಥರ ಫುಲ್ಲು ಕವರ್ ಮಾಡಬೇಕು. ತೆಂಗಿನ ಎಣ್ಣೆ ಹಾಕಿಬಿಟ್ಟು ಬೆರಳಲ್ಲಿ ಎಲ್ಲ. ಒಂದು ಏರ್ ಕೊಡ್ತೀನಿ ಬಾಬಾಗ, ಒಂದು ಗ್ಲಾಸ್ ಏರ್ ಕೊಡ್ತೀನಿ. ಟೀಚರ್ ಕೊಡ್ತೀನಿ. ಚಿಲ್ಡ್ರನ್ಸ್ ಡೇಗೆ ಕೊಟ್ಟದ್ದು ನನ್ನ ಮಗನಿಗೆ. ಇವಾಗ ಇದೆಲ್ಲ ನಾನು ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿದ ಇದನ್ನು ನಾನು ಇವಾಗ ಇದಕ್ಕೆ ಈ ಎಗ್ಗಿನ ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲದಕ್ಕೆ ಹಾಕಬೇಕು. ಇದೇ ಥರ ಹಾಕಬೇಕು ಎಲ್ಲ ಗ್ಲಾಸಿಗೂ. ಸಿಲ್ವರ್ ಇದಿರುತ್ತೆ ಅದಲ್ಲಿ ತಾನೇ ಪೇಪರ್, ಇದನ್ನು ಇದಕ್ಕೆ ಕವರ್ ಮಾಡಬೇಕು. ಯಾಕಂದರೆ ನೀರು ನಾವು ಇದನ್ನು ಇಡ್ಲಿ ಮೇಕರಲ್ಲಿ ನಾನು ಬೇಕಿಡಬೇಕು, 20 ನಿಮಿಷ ಇಡಬೇಕು ಇದನ್ನು. ನೋಡಿ, ಅದರ ಒಳಗಡೆ ನೀರು ಹೋಗಬಾರ್ದು. ಅದಕ್ಕೋಸ್ಕರ ನಾನು ಈ ಥರ ಸಿಲ್ವರ್ ಇದನ್ನು ಕವರ್ ಮಾಡ್ತಾಯಿದ್ದೀನಿ. ನಿಮ್ಮ ಟಿಫಿನ್ ಬಾಕ್ಸಲ್ಲಿ ಮಾಡ್ಬೋದು. ನನ್ನ ಹತ್ರ ಚಿಕ್ಕ ಟಿಫಿನ್ ಬಾಕ್ಸ್ ಇಲ್ಲ, ಅದಕ್ಕಾಗಿ ನಾನು ಹೀಗೇನೆ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಒತ್ತಿಟ್ಬಿಟ್ರೆ ಆಗುತ್ತೆ. ನೋಡಿ, ಈ ಥರ ಕವರ್ ಮಾಡ್ಕೊಬೇಕು ಅಷ್ಟೇ. ಇದನ್ನು ನಾವು ಇಡೋಣ. ಇವಾಗ ಇಡ್ಲಿ ಮೇಕರಲ್ಲಿ ಬೇಕಿಡ್ತಾ ಇದ್ದೀನಿ. ಆಲ್ರೆಡಿ ಅದು ನೀರು ಇದಾಗಿದೆ. ನೋಡಿ, ಈ ಥರ ಇಡ್ಲಿ ಹೇಗೆ ನಾವು ಬೇಕಿಡ್ತೀವೋ ಅದೇ ಥರ ಇಡಬೇಕು. ನಾನು ಬೆಂದ ಮೇಲೆ ನಿಮಗೆ ತೋರಿಸ್ತೀನಿ. ಮತ್ತನಾಗಿದೆ ನೋಡೋಣ.
ನಾ ಆಫ್ ಮಾಡ್ತೀನಿ ಸ್ಟವ್. ಬಿಸಿ ಇದೆ, ಬೆಂದಿದೆಯೇ ಇಲ್ವಾ ಏನಾಗಿದೆ ನೋಡೋಣ. ವಾವ್, ಇದು ಎಗ್ ಕೇಕ್ ಥರ ಆಗಿಬಿಟ್ಟಿದೆ. ನೋಡೋಣ ಬೆಂದಿದೆಯಾ ಅಂತ. ಚೆನ್ನಾಗಿ ಬೆಂದಿದೆ ನೋಡಿ, ಅಂತ ಇಲ್ಲ. ಓಕೆ, ತೆಂಗಿನೆಣ್ಣೆ, ಒಂದು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಕಾಯ್ತಾ ಇದೆ. ಇವಾಗ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಕೆಂಪಗೆ ಆಗ್ತಾ ಬಂತು. ಇವಾಗ ನಾನು ಟೊಮೆಟೊ ಹಣ್ಣನ್ನು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಮೆದುವಾಗಲಿ. ಅರಿಶಿನ ಪುಡಿ ಮತ್ತೆ ಹಾಕ್ತಾ ಇದ್ದೀನಿ ನಾನು, ಸ್ವಲ್ಪ ಒಂದು ಪಿಂಚಷ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಇದು ಚೆನ್ನಾಗಿ ಬಂದಿದೆ ನೋಡಿ, ಇಡ್ಲಿ ಥರನೇ ಬೆಂದಿದೆ ಚೆನ್ನಾಗಿ. ಇವಾಗ ಈ ಮಸಾಲೆನ ಇದಕ್ಕೆ ಹಾಕ್ತಾ ಇದ್ದೀನಿ. ನಾನು ರುಬ್ಬಿರೋ ಮಸಾಲೆನ ಹಾಕಿ ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದೀಲಿ. ತುಂಬ ದಪ್ಪನೂ ಇಡಬೇಡಿ, ತುಂಬ ತೆಳುನೂ ಇಡಬೇಡಿ, ಮೀಡಿಯಮ್ ಇದರಲ್ಲಿ ಇಟ್ಬಿಡಿ. ಇದು ಚೆನ್ನಾಗಿ ಕುದಿ ಬರಲಿ. ಕ್ಯೂಟಾಗಿದೆ. ಇವಾಗ ನಾನು ಇದನ್ನು ಈ ಥರ ರೌಂಡಗೆ ಕಟ್ ಮಾಡಿರ್ತೀನಿ. ಹೀಗೇ ನಾವು ಆ ಕರಿಗೆ ಹಾಕೋದು. ರೌಂಡ್ ಮಾಡಿ ಕಟ್ ಮಾಡಬೇಕು ಈ ಥರ ನೋಡಿ. ಇದೇ ಥರ ಎಲ್ಲವನ್ನು ನಾನು ಕಟ್ ಮಾಡಿ ತೊಗೊಂಡು ಬರ್ತೀನಿ. ಆಹಾ ನೋಡಿ ಎಷ್ಟು ಚೆನ್ನಾಗಿ ಬೆಂದಿ ನೋಡಿ. ನಾನು ಈ ಥರ ಕಟ್ ಮಾಡಿದ್ದೀನಿ ನೋಡಿ. ಆಹಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ಹಾಕ್ತಾ ಹೋಗ್ತೀನಿ. ಪಾಡ್ಲೆ ಇರಲ್ಲ. ದಕ್ಕರಲ್ಲಿ ಮುಸುಂಟು ರಟ್ಟುಂಡು ನಮಕ್ಕೆ ಮೆಲ್ಲ ಪಾಡು ಇಂಜ ಪಾಡು ಬೇಗ. ಇದು ಚೆನ್ನಾಗಿ ಕುದಿಬೇಕು. ಒಂದು 2 ನಿಮಿಷ ಕುದಿದ್ರೆ ಸಾಕು. ಇದು ಸಾಕು. ನಾನು ಆಫ್ ಮಾಡ್ತಾ ಇದ್ದೀನಿ, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಸಾಕು. ನೋಡಿ, ಸ್ಪೆಷಲ್ ಎಗ್ ಕರ್ರಿ ರೆಡಿ. ನೋಡಿ, ಸ್ಪೆಷಲ್ ಎಗ್ ಕರ್ರಿ ರೆಡಿ. ಆಮಪ್ಲೆ ಕೊಪ್ಪೆ ಅದೇ. ಕೊಪ್ಪೆ ಎಗ್ ಶೋಕುಂಡ. ವಾವ್, ಸ್ಪಾಂಜ್ ಆಗಿ ಸೂಪರ್ ಆಗಿದೆ.